V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಆಸ್ಕರ್ ವೈಲ್ಡ್ ಒಂದು ಮಾತನ್ನು ಹೇಳಿದರು. ಪ್ರಪಂಚದಲ್ಲಿ ಮನುಷ್ಯನು ಜೀವಿಸುತ್ತಿಲ್ಲ, ಏನೋ ತಾನೇ ಬದುಕ್ತಾ ಇದ್ದಾನೆ. ಇದು ವಿಚಿತ್ರವಾಗಿದ್ದರೂ ಭಾರತದ ಇಂದಿನ ಸರ್ಕಾರಗಳನ್ನು ನೋಡುವಾಗ ಅದು ಸತ್ಯ ಅನ್ನಿಸ್ತದೆ. ಭಾರತದ ಮನುಷ್ಯರು ಮಾತ್ರವಲ್ಲ, ಇಲ್ಲಿಯ ಸರ್ಕಾರಗಳು ಕೂಡ ಜೀವಿಸುತ್ತಿಲ್ಲ, ಏನೋ ತಾನೋ ಬದುಕ್ತಾ ಇವೆ. ಅಂಥ ಒಂದು ಆಡಳಿತ ರೂಪದಿಂದ ಈಗ ದಿಲ್ಲಿಯಲ್ಲಿ ನಡೆದು ಮುಗಿದಿರುವಂಥ ವಿಧಾನಸಭಾ ಚುನಾವಣೆಯಲ್ಲಿ AAP ಪಕ್ಷ ಗೆದ್ದಿದೆ. AAP ಪಕ್ಷ ಗೆದ್ದಿದೆ ಅಂದರೆ ಹೇಗೆ ಗೆದ್ದಿದೆ ಅಂತೇಳಿದರೆ ಅದು 43% ಮತಗಳನ್ನು ಪಡೆದಿದೆ. ಆದರೆ 22 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. 22 ಸ್ಥಾನ ಮಾತ್ರ ಗೆದ್ದಿದ್ದು, ಅಧಿಕಾರವನ್ನು ಗೆದ್ದಿಲ್ಲ. ಅದೇ ವೇಳೆ BJPಯು 45% ಮತಗಳನ್ನು ಪಡೆದಿದೆ. 48 ಸ್ಥಾನಗಳೊಡನೆ ಅಧಿಕಾರವನ್ನು ಗೆದ್ದಿದೆ. ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJP ಪಡೆದ ಮತಗಳನ್ನು ಪರಿಗಣಿಸಿದರೆ ಅದರ ಮತ ಪ್ರಮಾಣ ಸುಮಾರು 10% ಕಡಿಮೆಯಾಗಿದೆ. ಆದರೆ ಕಳೆದೆರಡು ವಿಧಾನಸಭೆ ಚುನಾವಣೆಗಳನ್ನು ಲೆಕ್ಕ ಹಾಕಿ ನೋಡಿದರೆ BJPಯ ಮತವು ಸುಮಾರು 12% ಹೆಚ್ಚಾಗಿದೆ. ಲೋಕಸಭೆ ಚುನಾವಣೆ ನೋಡಿದರೆ BJPಯ ಮತ ಕಡಿಮೆ ಆಗಿದ್ದರೆ, ವಿಧಾನಸಭಾ ಚುನಾವಣೆಯಲ್ಲಿ ಪರಿಗಣಿಸಿದರೆ BJPಯ ಮತವು ಸುಮಾರು 12% ಹೆಚ್ಚಾಗಿದೆ. ಅದೇ ರೀತಿ ಲೋಕಸಭಾ ಚುನಾವಣೆಗಳನ್ನು ಪರಿಗಣಿಸಿದರೆ ಆಮ್ ಆದ್ಮಿ ಪಕ್ಷದ ಮತ ಪ್ರಮಾಣ ಹೆಚ್ಚಾಗಿದೆ. ಆದರೆ ಆ ವಿಧಾನಸಭಾ ಚುನಾವಣೆಗಳನ್ನು ಪರಿಗಣಿಸಿದರೆ ಸುಮಾರು 10% ಅದರ ಮತ ಕಡಿಮೆ ಆಗಿದೆ. ಈಗ ದಿಲ್ಲಿ ನಡೆದು ಮುಗಿದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವು 42% ಹಾಗೂ BJP 52%. BJP ಒಂದೇ ಅಲ್ಲ, BJP ಮಿತ್ರ ಪಕ್ಷಗಳು ಸೇರಿ NDA 45% ಮತಗಳನ್ನು ಪಡೆದಿದೆ. ಅಂದರೆ ಆಮ್ ಆದ್ಮಿ ಪಕ್ಷ ಮತ್ತು BJP ಪಕ್ಷದ ನಡುವಿನ ಮತಗಳ ಅಂತರ ಬರೀ 2%. ಅಂದರೆ BJP ಕೂಡ ಆಮ್ ಆದ್ಮಿ ಪಕ್ಷದಲ್ಲೇ ಮತ ಪಡೆದಿದೆ. 2% NDA ಮಿತ್ರ ಪಕ್ಷಗಳಿಂದ ಬಂದಿದೆ. ಇನ್ನೂ ಹೇಳಬೇಕಾದರೆ BJP ಇನ್ನೂ 2%ನ್ನು ಯಾವ್ಯಾವ ರೀತಿಯಲ್ಲಿ ಪಡೆದಿರ್ತದೆ ಅನ್ನುವಂಥದ್ದು ಲೆಕ್ಕ ಹಾಕಿದರೆ ಅದು ಹೇಳಿದರೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಂತೆ. ಅದನ್ನು ಹೇಳೋದು ಬೇಡ, ಅದು ಗೆದ್ದಿದೆ. ಇವಾಗ ಇಲ್ಲಿ ನಷ್ಟವಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಅದೇನೇ ಹಿಂದೆನೂ ಗೆದ್ದಿರಲಿಲ್ಲ, ಹಿಂದೆನೂ ಒಂದು ಸ್ಥಾನ ಗೆದ್ದಿರಲಿಲ್ಲ, ಈಗಲೂ ಒಂದು ಸ್ಥಾನ ಗೆದ್ದಿರಲಿಲ್ಲ. ಏನು ನಷ್ಟ ಅಂತ ಕೇಳ್ಬೋದು ನೀವು. MLA ಲೆಕ್ಕದಲ್ಲಿ ಅದಕ್ಕೇನು ನಷ್ಟ ಆಗಿಲ್ಲ. ಅದು 3 ಚುನಾವಣೆಗಳಿಂದ ಒಂದು ಸ್ಥಾನ ಗೆಲ್ತಾ ಇಲ್ಲ ದಿಲ್ಲಿಯಲ್ಲಿ. ಆದರೆ ಮತ ಪ್ರಮಾಣ ಅದು ಸುಮಾರು ಕಳೆದ 10 ವರ್ಷಗಳಿಂದ 28 ಇತ್ತು, 25 ಇತ್ತು, 18, 19ರಲ್ಲಿ ಇತ್ತು. ಆದರೆ ಈ ಬಾರಿ ಬರೀ 7-8% ಮಾತ್ರ ಮತಗಳನ್ನು ಪಡೆದಿದೆ. ಸುಮಾರು 13% ಮತಗಳನ್ನು ಅದು ಕಳೆದುಕೊಂಡಿದೆ. ಅಂದರೆ BJPಗೆ ಹೆಚ್ಚುವರಿ ಬಿದ್ದಿರುವಂಥ ಮತ ಕಾಂಗ್ರೆಸ್ ಪಕ್ಷದಿಂದ ಹೋಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ಒಟ್ಟಾರೆ ಮತ ಪ್ರಮಾಣ ಕಳೆದ ಬಾರಿಗಿಂತ ಕಡಿಮೆ ಆಗಿತ್ತಲ್ಲ, ಅದೆಲ್ಲಿ ಹೋಯಿತು ಅದನ್ನು ಲೆಕ್ಕ ಹಾಕಬೇಕಾಗ್ತದೆ. ಇನ್ನು 13 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸೋಲಲಿಕ್ಕೆ ಕಾರಣ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೇ ಇರುವಂಥದ್ದು. 13 ಕ್ಷೇತ್ರಗಳಲ್ಲಿ ಅಲ್ಪ ಮತಗಳಿಂದ BJP ಗೆದ್ದಿದೆ. 13 ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಡೆದಿರುವ ಮತದ ಕಾರಣಕ್ಕೋಸ್ಕರ ಆಮ್ ಆದ್ಮಿ ಪಕ್ಷ ಸೋತಿದೆ, BJP ಗೆದ್ದಿದೆ. ಒಂದು ವೇಳೆ ಆ 13 ಸ್ಥಾನಗಳು ಸಿಕ್ಕಿದ್ದಲ್ಲಿ ಆಮ್ ಆದ್ಮಿ ಪಕ್ಷದ ಸ್ಥಾನ ಸಂಖ್ಯೆಯು 22, 13, 35 ಆಗ್ತಾ ಇತ್ತು. 22, 13, 35 ಆಗ್ತಾ ಇತ್ತು. ಅಂದರೆ ಅದಕ್ಕೆ ಬಹುಮತ ಲಭಿಸಲಾಗದ್ರೆ ಸರಿಸಮ ಆಗ್ತಾ ಇತ್ತು. ಸರಿಸಮ ಆಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಪ್ರಮಾಣ ತೀರಾ ಕುಗ್ಗಿರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ದಿಲ್ಲಿಯಲ್ಲಿ ಗೆಲ್ಲಬೇಕಾದ್ರೆ ಹೆಚ್ಚಿನ ಸಾಮರ್ಥ್ಯ, ಅಂದರೆ ಅತಿ ಹೆಚ್ಚು ನಷ್ಟ ಆಗಿರೋದು ಕಾಂಗ್ರೆಸ್ಸಿಗೇ. ಒಂದು ಸ್ಥಾನ ಗೆಲ್ದಿರೋ ಲೆಕ್ಕ ಅಲ್ಲ, ಮತ ಪ್ರಮಾಣ ತೀರಾ ಕಡಿಮೆ ಆಗಿದೆ. ಒಂದು ಸಣ್ಣ ಪಕ್ಷಕ್ಕೆ ಬೀಳುವಷ್ಟು ಮಾತ್ರ 7-8% ಮತ ಮಾತ್ರ ಬಿದ್ದಿದೆ ಕಾಂಗ್ರೆಸ್ಗೆ. ಹಾಗಾಗಿ ಅದು ಮುಂದಿನ ಅದಕ್ಕೆ ಒಂದೇ ಒಂದು ಇದಂತೇಳಿದರೆ ಆ ಮತ ಪ್ರಮಾಣ ಏನಾದರೂ ಆಮ್ ಆದ್ಮಿ ಪಕ್ಷದ ಜೊತೆಗಿದ್ದರೆ ಆಮ್ ಆದ್ಮಿ ಪಕ್ಷ ಮತ್ತು BJP ಅಥವಾ ಇಂಡಿಯಾ ಮೈತ್ರಿಕೂಟ
ಸುಮಾರು 50 ಸ್ಥಾನಗಳಲ್ಲಿ ಗೆದ್ದು ಬಿ ಜೆ ಪಿಗೆ ಬರೀ 20 ಸ್ಥಾನಗಳು ಸಿಗ್ತಾ ಇತ್ತು. ಆ ಲೆಕ್ಕಾಚಾರವನ್ನು ಆಮ್ ಆದ್ಮಿ ಪಕ್ಷ ಕಳೆದುಕೊಂಡಿದೆ. ತೆಲಂಗಾಣ ಚುನಾವಣೆ ನಡೆದಾಗ ಅಲ್ಲಿಯ BRS, ಹಿಂದಿನ ತೆಲಂಗಾಣ ರಾಷ್ಟ್ರ ಸಮಿತಿ, ಈಗಿನ ಭಾರತ ರಾಷ್ಟ್ರ ಸಮಿತಿ ಒಂದು ಮಾತನ್ನು ಹೇಳಿತ್ತು. ರಾಷ್ಟ್ರೀಯ ಮಟ್ಟದಲ್ಲಿ BJPಯೇತರ ಮೈತ್ರಿಕೂಟವನ್ನು ರಚಿಸುವಾಗ ಕಾಂಗ್ರೆಸ್ಸನ್ನು ಹೊರಗಿಡಬೇಕು ಅಂತ ಹೇಳಿದ್ದು. ಈ ಬಾರಿ ದಿಲ್ಲಿ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಕೂಡ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು BJPಯ ಮೈತ್ರಿಕೂಟವನ್ನು ಕಾಂಗ್ರೆಸ್ಸನ್ನು ಹೊರಗಿಡಬೇಕು ಅಂತ ಹೇಳುವುದು. ಆದರೆ ಇದು ಅತ್ಯಂತ ಕ್ಷುಲ್ಲಕ ಹಾಗೂ ಕಾರ್ಯರೂಪಕ್ಕೆ ತರಲಾಗದ ಹೇಳಿಕೆ. ಯಾಕಂತೇಳಿದ್ರೆ ಇಡೀ ಭಾರತದಲ್ಲಿ BJP ಬಿಟ್ಟರೆ ಇರೋದು ಕಾಂಗ್ರೆಸ್ ಪಕ್ಷವೇ. ಅದು ಎಷ್ಟು ಸ್ಥಾನ ಗೆಲ್ತದೆ, ಎಷ್ಟು ಪಡೀತದೆ ಅನ್ನೋ ಪ್ರಶ್ನೆ ಅಲ್ಲ. BJPಯನ್ನು ಬಿಟ್ಟರೆ ಇಡೀ ಭಾರತದಲ್ಲಿ ಮತ ಪಡೆಯುವಂಥ ತಾಕತ್ತಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಹಾಗಿರುವಾಗ BJPಯೇತರ ಮೈತ್ರಿಯನ್ನು ಕಾಂಗ್ರೆಸ್ ಪಕ್ಷದ ಇಲ್ಲದೆ ರಚಿಸುವುದಂತೇಳಿದ್ರೆ ಅದು ಆತ್ಮಹತ್ಯೆ ಮಾಡಿಕೊಳ್ತದೆ. ತೆಲಂಗಾಣ ಚುನಾವಣೆಯಲ್ಲಿ ಹಾಗೆ ಆಯಿತು, BRS ಪಕ್ಷದ ಆತ್ಮಹತ್ಯೆ ಆಯಿತು. ಈಗ ದಿಲ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಆತ್ಮಹತ್ಯೆ ಇಲ್ಲವೇ ತಾಕೊಲೆ ತಾನೇ ಮಾಡಿಕೊಂಡಿದೆ, ತನ್ನ ಸೋಲನ್ನು ತಾನೇ ತಂದುಕೊಂಡಿದೆ. ಇಲ್ಲ ಅಂತೇಳಿದರೆ ಆರಾಮವಾಗಿ ಅದು ಗೆಲ್ಲಲಿಕ್ಕೆ ಇಂಡಿಯಾ ಮೈತ್ರಿಕೂಟ ಉಳಿಸಿಕೊಂಡಿದ್ದರೆ ಆರಾಮವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇತ್ತು. ಕೆಲವು ತಿಂಗಳ ಹಿಂದೆ ಹರಿಯಾಣ ವಿಧಾನಸಭಾ ಚುನಾವಣೆ ನಡೆದಾಗ ಕೂಡ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಗಲಾಟೆ ಇದೇ ಥರ ಇತ್ತು. ಸಹಜವಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಸ್ವಲ್ಪ ಬಲವಾಗಿರುವಂಥ ಪಕ್ಷ. ಅಲ್ಲಿ ಆಮ್ ಆದ್ಮಿ ಪಕ್ಷವು 10 ಸ್ಥಾನಗಳಿಗೆ ಅಥವಾ 13 ಸ್ಥಾನಗಳಿಗೆ ಒಪ್ಪಿಕೊಂಡಿದ್ದರೆ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿ ಸಾಧ್ಯವಾಗಿತ್ತು. ಹಾಗೆ ಸಾಧ್ಯವಾಗಿದ್ದಲ್ಲಿ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು. ಆದರೆ ಆಮ್ ಆದ್ಮಿ ಪಕ್ಷ 13 ಸ್ಥಾನಕ್ಕೆ ಒಪ್ಪಲಿಲ್ಲ. ಆದರೆ ಏನಾಯಿತು, ಚುನಾವಣೆ ಒಂದೇ ಒಂದು ಸ್ಥಾನವನ್ನು ಕೂಡ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಿಲ್ಲ. ಅದರ ಉಲ್ಟಾ ಇವಾಗ ಇಲ್ಲೇ ಆಗಿದೆ. ದಿಲ್ಲಿಯಲ್ಲಿ ಕೂಡ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಒಂದು 10-12 ಸ್ಥಾನಕ್ಕೆ ಒಪ್ಪಿಕೊಂಡಿದ್ದಲ್ಲಿ ಆಮ್ ಆದ್ಮಿ ಪಕ್ಷ ದಿಲ್ಲಿ ಮಾಡಿಕೊಂಡಿದ್ರೆ ಆರಾಮವಾಗಿ ದಿಲ್ಲಿಯನ್ನು ಇಂಡಿಯಾ ಮೈತ್ರಿಕೂಟ ಇಲ್ಲ ಆಮ್ ಆದ್ಮಿ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಇತ್ತು. ಅದೇ ಹರಿಯಾಣದ ಉಲ್ಟಾಗಿ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷ 0 ಪಡೆದಿದೆ, ದಿಲ್ಲಿಯಲ್ಲಿ ಮೈತ್ರಿ ಮಾಡಿಕೊಳ್ಳೋದು ಕಾಂಗ್ರೆಸ್ 0 ಪಡೆದಿದೆ. ಹಾಗಾಗಿ ತೆಲಂಗಾಣ ಚುನಾವಣೆ, ಹರಿಯಾಣ ಚುನಾವಣೆ ಮತ್ತು ದಿಲ್ಲಿಯ ಚುನಾವಣೆಗಳನ್ನು ಹೋಲಿಸಿ ರಾಜಕೀಯವನ್ನು ವಿಮರ್ಶಿಸಬೇಕಾದ ಅಗತ್ಯ ಇದೆ. ಇದರ ನಡುವೆ ಮಣಿಪುರದಲ್ಲಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರು ರಾಜೀನಾಮೆ ನೀಡಿದ್ದಾರೆ. ದಿಲ್ಲಿಯನ್ನು ಗೆದ್ದ ಹೊತ್ತಿಗೆ BJPಯ ಸರಕಾರ ಮಣಿಪುರದಲ್ಲಿ ಉದುರಿ ಹೋಗುವಂಥ ಸಾಧ್ಯತೆ ಇತ್ತು. ಅದನ್ನು ತಪ್ಪಿಸಲು ಬೀರೇನ್ ಸಿಂಗ್ ಅವರಿಗೆ ರಾಜೀನಾಮೆ ಕೊಡುವಂತೆ BJP ಹೈಕಮಾಂಡ್ ಹೇಳಿದ್ದರಿಂದ ಬೀರೇನ್ ಸಿಂಗ್ ಅವರು ರಾಜೀನಾಮೆ. ಬೀರೇನ್ ಸಿಂಗ್ ಒಬ್ಬ ದುರ್ಬಲ ಹಾಗೂ ಯಾವುದಕ್ಕೂ ಬಾರದ BJPಯ ಮುಖ್ಯಮಂತ್ರಿ. ಯಾಕಂದರೆ ಮಣಿಪುರ ಹೊತ್ತಿ ಉರಿತಾ ಇರುವಾಗ ಈಗ 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಮಣಿಪುರ ಹೊತ್ತಿ ಉರಿತಾ ಇದೆ. ಆದರೆ ಪ್ರಧಾನಿ ಮೋದಿಯವರು ಅಲ್ಲಿ ಹೋಗಲಿಲ್ಲ. ಇವತ್ತು ಫ್ರಾನ್ಸ್ಗೆ ಹೋಗ್ತಾರೆ, ಅಲ್ಲಿಂದ ಆದರೆ ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಹೋಗ್ತಾರೆ. ಮಣಿಪುರಕ್ಕೆ ಹೋಗಲಿಕ್ಕೆ ಅವರಿಗೆ ಆಗೋದಿಲ್ಲ. ಇನ್ನು ಅಮಿತ್ ಶಾ ಒಂದು ಸಲ ಹೋಗಿ ರಾಜಧಾನಿಯಲ್ಲಿ ಕೂತ್ಕೊಂಡು ವಾಪಸ್ ಬಂದಿದ್ದರು. ಆದರೆ ಈಗ ಅನಿವಾರ್ಯವಾಗಿ ಅಲ್ಲಿಯ ಬೀರೇನ್ ಸಿಂಗ್ನವರು ರಾಜೀನಾಮೆ ಕೊಡಿಸಿದ್ದಾರೆ. ಯಾಕೆ ಕೊಡಿಸಿದ್ದಾರೆ? ಅಲ್ಲಿ 60 ಸ್ಥಾನಬಲದ ವಿಧಾನಸಭೆಯಲ್ಲಿ BJP ಮೈತ್ರಿಕೂಟ 37 ಸ್ಥಾನಗಳನ್ನು ಹೊಂದಿತ್ತು. ಹಾಗಾದರೆ ಸರ್ಕಾರ ರಚಿಸಲಿಕ್ಕೆ ಏನು ತೊಂದರೆ ಇತ್ತು? ಅಲ್ಲಿರುವಂಥ ಒಂದು ತೊಂದರೆ ರಾಜಕೀಯ ತೊಂದರೆ ಮಾತ್ರ ಅಲ್ಲ, ಅಲ್ಲಿಯ 9 ಜನ ಶಾಸಕರು ಮುಖ್ಯಮಂತ್ರಿ ವಿರುದ್ಧ ಅವಿಶ್ವಾಸ ನಿಂದನೆ ಮಂಡಿಸುವುದಾಗಿಯೂ BJP ಪಕ್ಷದಲ್ಲಿರುವ ಶಾಸಕರು ಹಾಗೂ ರಾಜೀನಾಮೆ ಕೊಡುವುದಾಗಿ ಬೆದರಿಕೆ ಹಾಕಿದ್ದರು. ಒಂದು ವೇಳೆ 37ರಲ್ಲಿ 9 ಶಾಸಕರು ಹೊರಗೆ ಹೋದರೆ BJP ಅಲ್ಪಮತದ್ದಾಗ್ತದೆ, ಸರ್ಕಾರ ತಾನೇ ಬಿದ್ದು ಹೋಗ್ತದೆ. ದಿಲ್ಲಿಯಲ್ಲಿ ಗೆದ್ದ ಸಂದರ್ಭದಲ್ಲಿ ಮಣಿಪುರದಲ್ಲಿ ಇರುವ ಸರ್ಕಾರವನ್ನು ಕಳೆದುಕೊಳ್ಳಲು BJP ಒಪ್ಪದೇ ಇರುವುದರಿಂದ ಅಥವಾ ಅದು ಸರಿಯಲ್ಲ ಎಂದು ತಿಳಿದಂಥ BJPಯು ಮಣಿಪುರದ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂತೆ ಮಾಡಿದ್ದಾರೆ. ಆದರೆ ಅಲ್ಲಿ ಇವಾಗ ಮುಂದೆ ಹೊಸ ಮುಖ್ಯಮಂತ್ರಿಯನ್ನು ತರ್ತಾರೋ ಅಥವಾ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೋ ಅಂತ ಮುಂದೆ ನೋಡಬೇಕಾದ ವಿಚಾರ. ಇನ್ನು ದಿಲ್ಲಿಯಲ್ಲಿ ಸಹಜವಾಗಿಯೇ ಮುಖ್ಯಮಂತ್ರಿಯಾಗಿದ್ದ ಆತಿಶ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಹಜವಾಗಿ ಲೆಫ್ಟಿನೆಂಟ್ ಗವರ್ನರ್ ಅವರು ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ಆತಿಶ್ ಅವರಿಗೆ ಹೇಳಿದ್ದಾರೆ. ಅದು ಒಂದು ಸಹಜ ಪ್ರಕ್ರಿಯೆ, ಅದರಲ್ಲಿ ವಿಶೇಷವಾದಂಥದ್ದು ಏನೂ ಇಲ್ಲ. ಹಾಗಾಗಿ ಹಂಗಾಮಿ ಮುಖ್ಯಮಂತ್ರಿಯಾಗಿ ಹೊಸ ಮುಖ್ಯಮಂತ್ರಿ ಬರುವವರೆಗೆ ಆತಿಶ್ ಅವರು ದಿಲ್ಲಿಯಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಾರೆ. ಹೊಸ ಮುಖ್ಯಮಂತ್ರಿಯ ಬಗ್ಗೆ ಹಲವಾರು ಊಹಾಪೋಹಗಳಿದ್ದರೂ ಛತ್ತೀಸ್ಗಢ ಮತ್ತು ರಾಜಸ್ಥಾನಗಳಲ್ಲಿ
ಸಂಘಿ ಮೂಲದಿಂದ ದಿಢೀರಂತ ಹೊಸ ಮುಖಗಳನ್ನು ಮುಖ್ಯಮಂತ್ರಿ ಮಾಡಿದಂತೆ ದಿಲ್ಲಿಯಲ್ಲಿ ಕೂಡ ಹೊಸ ಮುಖ್ಯಮಂತ್ರಿಗಳನ್ನು ಮಾಡಬಹುದು ಎನ್ನುವಂಥ ಒಂದು ಮಾತಿದೆ. ಇದರ ನಡುವೆ ಲೈಫ್ ಟೈಮ್ಸ್ ಪತ್ರಿಕೆಯಲ್ಲಿ ಟ್ರಂಪ್ ಅವರ ಕುರ್ಚಿಯಲ್ಲಿ ಎಲಾನ್ ಮಸ್ಕ್ ಅವರು ಕೂತಿರುವಂಥ ಫೋಟೋ ಮುದ್ರಣವಾಗಿದೆ. ಟ್ರಂಪ್ ಅವರ ಬಗೆಗಿನ ಯಾವುದೇ ಸರ್ಕಾರದ ದಾಖಲೆಗಳನ್ನು ಎಲಾನ್ ಮಸ್ಕ್ ಪಡೆಯುವಂತಿಲ್ಲ ಎಂದು ಅಲ್ಲಿನ ಕೋರ್ಟು ತೀರ್ಪು ನೀಡಿದೆ. ಹಾಗಾಗಿ ಟ್ರಂಪ್ ಮತ್ತು ಎಲಾನ್ ಮಸ್ಕರ ಅನೈತಿಕ ಸಂಬಂಧಕ್ಕೆ ಅಲ್ಲಿನ ಕೋರ್ಟು ಮತ್ತು ಅಲ್ಲಿನ ಮಾಧ್ಯಮಗಳು ಪೆಟ್ಟು ಕೊಡ್ತಾ ಇವೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ ನಮ್ಮ V4 ನ್ಯೂಸ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.